ಉಳ್ಳಾಲದಲ್ಲಿ ಪೊಲೀಸರು ಶಾರದೋತ್ಸವದ ಮೆರವಣಿಗೆಯನ್ನ ನಿಲ್ಲಿಸಲಿಲ್ಲ ಅಥವಾ ನಿಲ್ಲಿಸಲು ಬಯಸಲಿಲ್ಲ. ದಾರಿ ಮಧ್ಯೆ ದೇವರ ಮೆರವಣಿಗೆ ನಿಂತ ಬಗ್ಗೆ ನನಗೂ ನೋವಾಗಿದೆ ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉಳ್ಳಾಲದ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಪೊಲೀಸರ ವಿರುದ್ಧ ಮಾಡಿರುವ ಆರೋಪದ ಬಗ್ಗೆ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪೊಲೀಸರನ್ನ ನಿಂದಿಸಿದವರನ್ನ ಮಾತ್ರ ನಾವು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದಿದ್ದೇವೆ. ಆದರೆ ಪೊಲೀಸರ ವಿರುದ್ಧ ಅಸಭ್ಯ ಭಾಷೆ ಬಳಸಿದ ವ್ಯಕ್ತಿಯನ್ನ ಸಮರ್ಥಿಸಿಕೊಳ್ಳಲು ಮಾತ್ರ ಶಾರದಾ ಮೂರ್ತಿಯನ್ನ ರಸ್ತೆಯಲ್ಲಿ ಬಿಡಲಾಯಿತು. ದೇವರ ಮುಂದೆ ಆ ಮಾತುಗಳನ್ನು ಹೇಳುವುದು ಅವರಲ್ಲಿ ದೇವರಿಗೆ ಮಾಡಿದ ಅಪಮಾನವೆಂದು ತೋರಲಿಲ್ಲ. ಆ ಅವಾಚ್ಯ ಮಾತುಗಳನ್ನಾಡಿದ ವ್ಯಕ್ತಿಯನ್ನ ಬಿಡುಗಡೆ ಮಾಡುವುದು ದೇವರಿಗಿಂತ ಜನರಿಗೆ ಮುಖ್ಯವಾಯಿತು ಮತ್ತು ಅವರು ಮೂರ್ತಿಯನ್ನ ಬಿಟ್ಟು ಠಾಣೆಯ ಮುಂದೆ ಜಮಾಯಿಸಿದ್ರು. ಆ ಸಂದರ್ಭ ಡಿಸಿಪಿ ಸ್ಥಳಕ್ಕೆ ಭೇಟಿ ನೀಡಿ ಬಂಧಿತರಲ್ಲಿ ಇಬ್ಬರ ಪಾತ್ರ ಅಪರಾಧದಲ್ಲಿ ಸೀಮಿತವಾಗಿರುವುದರಿಂದ ಮೆರವಣಿಗೆಯಲ್ಲಿ ಭಾಗವಹಿಸಲು ಅವಕಾಶ ನೀಡುವ ನಿರ್ಧಾರ ಮಾಡಿದ್ರು. ಮೆರವಣಿಗೆ ಶಾಂತಿಯುತವಾಗಿ ಮುಕ್ತಾಯವಾಯಿತು ಎಂದು ವಿವರಿಸಿದ್ರು. ಪಿಎಸ್ಐಗಳಲ್ಲಿ ಒಬ್ಬರು ಡ್ರಮ್ನಲ್ಲಿ ಬಳಸಲಾದ ಕೋಲನ್ನು ಹಿಡಿದು ಎಸೆದಿದ್ದಾರೆ ಮತ್ತು ಅದು ಅವರ ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಅವರು ಹೇಳಿದ್ದಾರೆ. ಅದನ್ನು ನಾನು ಒಪ್ಪುತ್ತೇನೆ ಮತ್ತು ಅವರ ತಪ್ಪಿಗೆ ಕ್ಷಮೆಯಾಚಿಸುತ್ತೇನೆ. ನಾನು ಈಗಾಗಲೇ ಕ್ಷಮೆಯಾಚಿಸಿದ್ದೇನೆ. ಪಿಎಸ್ಐ ವಿರುದ್ಧ ಅಂತಹ ಪದಗಳನ್ನು ಬಳಸಿದ ವ್ಯಕ್ತಿಯ ಬಗ್ಗೆ ಸಮಿತಿಯವರಿಗೂ ವಿಷಾದವಿತ್ತು. ಇದು ನಡೆದಿರುವ ವಾಸ್ತವ ಎಂದು ಪೊಲೀಸ್ ಕಮಿಷನರ್ ವಿವರ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.